ಮೂಡುಬಿದ್ರೆ ಅಭಿವೃದ್ಧಿಯ ನೆಪದಲ್ಲಿ ನಾವು ಅರಣ್ಯದ ಮೇಲೆ ಒತ್ತಡ ಹಾಕಿ ನಾಶ ಮಾಡುತ್ತಿದ್ದೇವೆ. ಆದರೆ ಅರಣ್ಯವನ್ನ ಬೆಳೆಸುವಂತಹ ಕೆಲಸಗಳನ್ನ ಮಾಡ್ತಿಲ್ಲ. ಇದೀಗ ಅರಣ್ಯ ಇಲಾಖೆಯು ಕೈಗೊಂಡಿರುವ ಸೀಡ್ ಬಾಲ್ ಅಭಿಯಾನದ ಮೂಲಕ ಅರಣ್ಯಗಳನ್ನು ಬೆಳೆಸಲು ಸಾಧ್ಯವಿದೆ ಎಂದು ಮೂಡುಬಿದ್ರೆ ವಲಯ ಅರಣ್ಯಾಧಿಕಾರಿ ಪ್ರಕಾಶ್ ಪೂಜಾರಿ ಹೇಳಿದರು. ಮೂಡುಬಿದಿರೆಯ ದರೆಗುಡ್ಡೆ ವಿಠಲ ಸೋಮನಾಥೇಶ್ವರ ದೇವಸ್ಥಾನದ ಆವರಣದಲ್ಲಿ ಕೃಷಿ ವಿಚಾರ ವಿನಿಮಯ ಕೇಂದ್ರದ ವತಿಯಿಂದ ವಲಯ ಅರಣ್ಯ ಇಲಾಖೆ, ಎಸ್ಕೆಆರ್ಡಿಪಿ ಹಾಗೂ ದರೆಗುಡ್ಡೆ ಫ್ರೆಂಡ್ಸ್ ಇವುಗಳ ಸಹಯೋಗದಲ್ಲಿ ನಡೆದ ಸೀಡ್ ಬಾಲ್ ಪಸರಿಸುವ ಕಾರ್ಯಕ್ರಮವನ್ನು ಅರಣ್ಯಾಧಿಕಾರಿ ಪ್ರಕಾಶ್ ಪೂಜಾರಿ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ವರ್ಷಗಳಲ್ಲಿ ಜನರಲ್ಲಿ ಪರಿಸರದ ಬಗ್ಗೆ ಕಾಳಜಿ ಹೆಚ್ಚುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಸಸಿಗಳನ್ನು ಬೆಳೆಸಲು ಕುತ್ಲೂರಿನಲ್ಲಿರುವ ಅರಣ್ಯ ಇಲಾಖೆಯ ಪ್ಲಾಂಟೇಷನ್ನಿಂದ ಈ ವರ್ಷ 20,000 ಗಿಡಗಳನ್ನು ಸ್ಥಳೀಯರು ಖರೀದಿಸಿದ್ದಾರೆ. ಎಲ್ಲಾ ಕಡೆ ಇಂತಹ ಜಾಗೃತಿ ಮೂಡಿ ಪರಿಸರ ರಕ್ಷಣೆ ಆಗಬೇಕು. ಅರಣ್ಯಗಳ ನಾಶದಿಂದಾಗಿ ಪರಿಸರ ಸಮತೋಲನವನ್ನು ಕಳೆದುಕೊಳ್ಳುತ್ತಿದ್ದು, ಇದರ ಪರಿಣಾಮವಾಗಿ ತಾಪಮಾನದಲ್ಲಿ ಏರಿಕೆ ಹಾಗೂ ಮಳೆಯ ಅಭಾವ ಸೃಷ್ಟಿಯಾಗಿದೆ. ಜೆಸಿಬಿಯಿಂದಾಗಿ ಭೂಮಿಯ ಮೇಲ್ಪದರದಲ್ಲಿ ನೀರು ನಿಲ್ಲದೆ ನೇರ ಸಮುದ್ರಕ್ಕೆ ಹೋಗುತ್ತಿದ್ದು, ಪರಿಸರದ ಮೇಲಿನ ಒತ್ತಡ ಇದೇ ರೀತಿ ಮುಂದುವರೆದರೆ 2050ನೇ ಇಸ್ವಿಯಲ್ಲಿ ಭೂಮಿಯಲ್ಲಿ ಮನುಷ್ಯ ಸೇರಿದಂತೆ ಸಕಲ ಜೀವರಾಶಿಗಳಿಗೆ ದೊಡ್ಡ ಅಪಾಯ ಎದುರಾಗಲಿದೆ ಎಂದು ವಲಯ ಅರಣ್ಯಾಧಿಕಾರಿ ಪ್ರಕಾಶ್ ಪೂಜಾರಿ ಹೇಳಿದರು. ಅಥವಾ ವಾತಾವರಣದ ವಿಪರೀತ ಉಷ್ಣತೆ ಇರಬಹುದು, ಬಹಳಷ್ಟು ಇದರ ಬಗ್ಗೆ ನಾವು ಈ ಸರ್ತಿ ಪರಿಣಾಮವನ್ನು ಪಡ್ಕೊಂಡಿದ್ದೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ಅರಣ್ಯದ ಮೇಲೆ ನಾವು ವಿಪರೀತವಾದ ಒಂದು ಒತ್ತಡ, ಅಂದ್ರೆ ಒಂದು ನಮ್ಮ ಡೆವಲಪ್ಮೆಂಟ್ ಇದಿರ್ಬೋದು, ಪ್ರಾಜೆಕ್ಟ್ಗಳಿರ್ಬೋದು, ರಸ್ತೆ ಇರ್ಬೋದು, ಪ್ರತಿಯೊಂದಕ್ಕೂ ನಾವು ಅರಣ್ಯದ ಮೇಲೆ ನಾವು ಒತ್ತಡವನ್ನು ಹಾಕ್ತಾ ಇದ್ದೀವಿ, ಅರಣ್ಯ ನಾಶ ಮಾಡ್ತಾ ಇದ್ದೀವಿ. ಒಂದು ಕಡೆಯಿಂದ ಅರಣ್ಯ ನಾಶ ಆಗ್ತಾ ಇದೆ, ಆದರೆ ಅದನ್ನು ಅದೇ ರೀತಿ ವಾಪಸ್ ಬೆಳೆಸುವಂತ ಕಾರ್ಯ ಆಗ್ತಾ ಇಲ್ಲ. ಈ ಕಾರಣದಿಂದ ನಮ್ಮ ಭೂಮಿಯ ಅಂತರ್ಜಲ ಮಟ್ಟ ಕಡಿಮೆಯಾಗಿದೆ, ಮಳೆ ಬರುವುದು ಅಂದ್ರೆ ಆ ಟೈಮ್ಗೆ ಸರಿಯಾಗಿ ಬರ್ತಾ ಇಲ್ಲ. ಇನ್ನೂ ಹಲವಾರು ಕಾರಣಗಳು, ವಾತಾವರಣದಲ್ಲಿ ಟೆಂಪರೇಚರ್ ಜಾಸ್ತಿಯಾಗಿ ಇದಾಗಿದೆ. ಕಾರ್ಯಕ್ರಮದ ಬಳಿಕ ಮೂರುಮಲೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಸುಮಾರು 500 ಸೀಡ್ ಬಾಲ್, 2,000 ಹಲಸಿನ ಬೀಜ ಮತ್ತು 200 ಮಾವು ಗೊರಟುಗಳನ್ನು ಪಸರಿಸಲಾಯಿತು. ಈ ಸಂದರ್ಭ ಮೂಡುಬಿದಿರೆಯ ಕೃಷಿ ವಿಚಾರ ವಿನಿಮಯ ಕೇಂದ್ರದ ಅಧ್ಯಕ್ಷ ಸುಭಾಷ್ ಚಂದ್ರ ಚೌಟ ಅಧ್ಯಕ್ಷತೆಯನ್ನ ವಹಿಸಿದ್ರು. ದರೆಗುಡ್ಡೆ ಪಂಚಾಯತ್ನ ಪ್ರಭಾರ ಅಧ್ಯಕ್ಷ ಮುನಿರಾಜ ಹೆಗ್ಡೆ, ಆನಟ್ಕ ದಿನೇಶ್ ಕುಮಾರ್, ಎಸ್ಕೆಆರ್ಡಿಪಿಯ ಮೂಡುಬಿದಿರೆ ತಾಲೂಕಿನ ಯೋಜನಾಧಿಕಾರಿ ನಾರಾಯಣ ಶೆಟ್ಟಿ, ದರೆಗುಡ್ಡೆ ಫ್ರೆಂಡ್ಸ್ ಅಧ್ಯಕ್ಷ ನವೀನ್, ದರೆಗುಡ್ಡೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಮೊದಲಾದವರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 News 24/7 ಮೂಡುಬಿದಿರೆ.